ಹರ್ಷಿತಾ. ಕಾರ್ವಾ ಪ್ಲೇಟ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಹೆಚ್ಚುವರಿ ಬಸ್ಸಿಗಾಗಿ ಜಗಲ್ಬೇಟ್ನಲ್ಲಿ ಪ್ರತಿಭಟನೆ, 3 ತಾಸು ವಾಹನ ಸಂಚಾರ ಸ್ಥಗಿತ. ಇನ್ನಷ್ಟು ಜನರಿಗೆ 10ರಂದು ಲಸಿಕೆ. ಕಾರವಾರ ನಗರಸಭೆ ಕಾರ್ಯಪಾಲಕ ಅಭಿಯಂತರರ ವರ್ಗಾವಣೆಗಾಗಿ ಮನವಿ. ಎಂಎಸ್ ಪದವಿ ಪಡೆದ ಡಾಕ್ಟರ್ ನೀರಜಾ ಟಿಜಿ. ಮುಖ್ಯ ಚುನಾವಣಾ ಆಯುಕ್ತರಿಂದ ಬುಡಕಟ್ಟು ಸಮುದಾಯ ಇರುವ ಗರಡೊಳ್ಳಿ ಗ್ರಾಮಕ್ಕೆ ಭೇಟಿ. ವಾರ್ತೆಗಳ ವಿವರ. ಹೆಚ್ಚುವರಿ ಬಸ್ಸಿಗಾಗಿ ಜಗಲ್ಬೇಟ್ನಲ್ಲಿ ಪ್ರತಿಭಟನೆ, ದಾಂಡೇಲಿಯ ಡಿಪೋದ ಬಸ್ಸುಗಳನ್ನು ತಡೆದು 3 ತಾಸು ವಾಹನ ಸಂಚಾರ ಸ್ಥಗಿತ. ಜೊಯ್ಡಾ. ವಿದ್ಯಾರ್ಥಿಗಳ ಪ್ರಯಾಣ ಸುಖಕರವಾಗಿಸಲು ಜಗಲ್ಬೇಟ್ ದಾಂಡೇಲಿ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಬಿಡುವ ಬೇಡಿಕೆಯನ್ನು ಮಂಗಳವಾರ ಜಗಲ್ಬೇಟ್ನಲ್ಲಿ ನಾಗರಿಕರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ದಾಂಡೇಲಿ ಡಿಪೋದ ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಜಗಲ್ಬೇಟ್ ಇಲ್ಲಿನ ಜನಪ್ರತಿನಿಧಿಗಳು, ಪಾಲಕರು, ವಿದ್ಯಾರ್ಥಿಗಳು ಇವರು ಮಂಗಳವಾರ ಬೆಳಿಗ್ಗೆ 8ರಿಂದ 11 ಗಂಟೆಯವರೆಗೆ ರಾಮನಗರ ದಾಂಡೇಲಿ ಮಾರ್ಗದಲ್ಲಿ ಓಡಾಡುವ ಸುಮಾರು 10 ಬಸ್ಸುಗಳನ್ನು ತಡೆದರು. ಎಲ್ಲಿಯವರೆಗೆ ದಾಂಡೇಲಿ ಬಸ್ ಡಿಪೋದ ವ್ಯವಸ್ಥಾಪಕ ಈ ಮಾರ್ಗದಲ್ಲಿ ಹೆಚ್ಚುವರಿ 2 ಬಸ್ಸುಗಳನ್ನು ಬಿಡುವ ವ್ಯವಸ್ಥೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ತಡೆದ ಬಸ್ಸುಗಳನ್ನು ಬಿಡುವುದಿಲ್ಲ ಎಂದ ಕೂಡಲೇ ಡಿಪೋದ ವ್ಯವಸ್ಥಾಪಕರು ದಿನ ಬೆಳಿಗ್ಗೆ 2 ಬಸ್ಸುಗಳನ್ನು ಬಿಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟರು. ನಂತರ 11 ಗಂಟೆಗೆ ಪ್ರತಿಭಟನೆ ಹಿಂಪಡೆಯಲಾಯಿತು. ಈ ಸಂದರ್ಭದಲ್ಲಿ ದಾಂಡೇಲಿ ಡಿಪೋದ ವಿವಿಧ ಭಾಗಗಳಿಗೆ ಹೋಗುವ ಬಸ್ ತಡೆದಿದ್ದರಿಂದ ಪ್ರಯಾಣಿಕರ ಪಾಡು ದುಸ್ತರವಾಗಿತ್ತು. ದಾಂಡೇಲಿ ಮಾರ್ಗದಿಂದ ಬೆಳಿಗ್ಗೆ ಸಮಯ ಓಡಾಡುವ ಬಸ್ಸುಗಳು ವಿದ್ಯಾರ್ಥಿಗಳಿಗೋಸ್ಕರ ಹೌಸ್ಫುಲ್ ಆಗಿರುತ್ತದೆ. ರಾಮನಗರದಿಂದ ಬಸ್ಸುಗಳು ಫುಲ್ ತುಂಬಿಕೊಂಡು ಬರುತ್ತದೆ. ಅದಕ್ಕಾಗಿ ಜಗಲ್ಬೇಟ್ ಇಲ್ಲಿನ ವಿದ್ಯಾರ್ಥಿಗಳಿಗೆ ಬಸ್ಸಿನಲ್ಲಿ ಜಾಗ ಇರುವುದಿಲ್ಲ. ವಿದ್ಯಾರ್ಥಿಗಳು ಬಸ್ಸುಗಳ ಬಾಗಿಲ ಮೇಲೆ ನಿಂತುಕೊಂಡು ದಾಂಡೇಲಿ ತನಕ ಹೋಗುತ್ತಾರೆ. 2 ದಿನದ ಹಿಂದೆ 2 ವಿದ್ಯಾರ್ಥಿಗಳು ಬಸ್ ಮೇಲಿಂದ ಬಿದ್ದಿದ್ದರಿಂದ ಜಗಲ್ಬೇಟಿನ ಜನ ಸಿಟ್ಟಿಗೆದ್ದಿದ್ದಾರೆ. ಆ ಕಾರಣಕ್ಕಾಗಿ ಹೆಚ್ಚುವರಿ ಬಸ್ಸುಗಳನ್ನು ಆರಂಭ ಮಾಡುವ ಬೇಡಿಕೆ ಡಿಪೋ ಮ್ಯಾನೇಜರ್ ಹತ್ತಿರ ಮಾಡಲಾಗಿತ್ತು. ಆದರೆ ಅವರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಾಗರಿಕರು ಸೇರಿ ಪ್ರತಿಭಟನೆ ನಡೆಸಿದರು. ಬುಧವಾರದಿಂದ ಹೆಚ್ಚುವರಿ ಬಸ್ಗಳನ್ನು ಬಿಡದಿದ್ದರೆ ಪುನಃ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯತ್ ಸದಸ್ಯ ಗಿರೀಶ್ ನಾಯಕ್ ಇವರು ಹೇಳಿದ್ದಾರೆ. ಡಿಪೋ ಮ್ಯಾನೇಜರ್ ಕಡೆ ನಾವು 8 ದಿವಸದಿಂದ ನಮ್ಮ ಹುಡುಗರು ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೆವು. ಆದರೂ ನಮ್ಮದು ಹುಡುಗರಿಗೂ ಕಿಮ್ಮತ್ತು ಕೊಡಲಿಲ್ಲ. ನಿನ್ನೆ ನಾವು ಎಲ್ಲ ಡಿಪೋ ಮ್ಯಾನೇಜರ್ ಕಡೆ ಮಾತಾಡಿ ಹಿಂಗೆ ಇವತ್ತಿಂದ ಅಂದರೆ ಇವತ್ತಿನ ತಾರೀಕು ಎಷ್ಟು 9 ತಾರೀಕಿಗೆ 8 ಗಂಟೆಗೆ ಬಿಡ್ತೇನೆ ಅಂತ ಹೇಳಿದರು. ಆದರೂ ಬಸ್ ಬಿಡಲಿಲ್ಲ ಕೂಡಲೇ ನಾವು ಮತ್ತೆ ಈಗ ಬೆಳಿಗ್ಗೆ ಬಿದ್ದು ಎಲ್ಲ ದಾಂಡೇಲಿ ಡಿಪೋದಷ್ಟೇ ಬಸ್ ಬಿಟ್ಟು ಎಲ್ಲ ರಸ್ತೆ ಖುಲ್ಲೆ ಮಾಡಿ ಜನರಿಗೆ ತ್ರಾಸ ಮಾಡಿಲ್ಲ. ಮತ್ತು ಇವತ್ತು PSI ನಮಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದಾರೆ, ನಾಳೆಯಿಂದ 8 ಗಂಟೆಗೆ ರಾಮನಗರದಿಂದ ಡೈಲಿ ಬಸ್ ಬಿಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾವು ಇವತ್ತು ಸ್ಟ್ರೈಕ್, ನಾಳೆಯಿಂದ ಬಿಡಲಿಲ್ಲ ಅಂದರೆ ಮತ್ತೆ ನಾವು ಸ್ಟ್ರೈಕ್ ಮಾಡ್ತೀವಿ. ಇನ್ನಷ್ಟು ಜನರಿಗೆ 10ರಂದು ಲಸಿಕೆ. ಕಾರವಾರ. ಜಿಲ್ಲೆಯಲ್ಲಿ 2ನೇ ಹಂತದ ಕೋವಿಡ್ ಲಸಿಕಾ ಕಾರ್ಯಕ್ರಮಕ್ಕೆ ಸೋಮವಾರ ಚಾಲನೆ ದೊರೆತಿದೆ. ಕೋವಿಡ್ ಸಂದರ್ಭದಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಎಂದು ಪರಿಗಣಿಸಲ್ಪಟ್ಟಿರುವ ಪೊಲೀಸರು, ನಗರಾಭಿವೃದ್ಧಿ, ಕಂದಾಯ, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನೌಕರರು ಸೇರಿ 5558 ಜನರನ್ನು ಲಸಿಕೆ ನೀಡಲು ಗುರುತಿಸಲಾಗಿದೆ. ಜಿಲ್ಲೆಯ 16 ಕೇಂದ್ರಗಳಲ್ಲಿ ಸೋಮವಾರ ಕೋವಿಶೀಲ್ಡ್ ಲಸಿಕೆ ನೀಡಲಾಗಿದ್ದು, ಫೆಬ್ರವರಿ 10ರಂದು ಇನ್ನಷ್ಟು ಜನರಿಗೆ ನೀಡಲಾಗುತ್ತದೆ. ಮೊದಲ ದಿನ 2678 ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿತ್ತು. 1192 ಜನ ಮಾತ್ರ ಲಸಿಕೆ ಪಡೆದಿದ್ದಾರೆ. ಫೆಬ್ರವರಿ 10ರಂದು 2880 ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಆರೋಗ್ಯ ಇಲಾಖೆಯ ನೌಕರರು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ 14834 ಜನರನ್ನು ಲಸಿಕೆ ಪಡೆಯಲು ಪಟ್ಟಿ ಮಾಡಲಾಗಿತ್ತು. ಅದರಲ್ಲಿ 11100 ಜನ ಮಾತ್ರ ಪಡೆದುಕೊಂಡಿದ್ದಾರೆ. ಲಸಿಕೆ ನೀಡಿಕೆಯಲ್ಲಿ ಜಿಲ್ಲೆ 75% ಸಾಧನೆ ಮಾಡಿದೆ. ರಾಜ್ಯಕ್ಕೆ 4ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ತಿಳಿಸಿದ್ದಾರೆ. ಕೆಲವರ ಹೆಸರು 2 ಬಾರಿ ದಾಖಲಾಗಿತ್ತು. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ಕೆಲವು ಗಂಭೀರ ಕಾಯಿಲೆ ಇರುವವರಿಗೆ ಲಸಿಕೆ ನೀಡಿಲ್ಲ.
ಇದನ್ನು ಹೊರತಾಗಿಯೂ ಪಟ್ಟಿಯಲ್ಲಿದ್ದ ಅಂದಾಜು 2700ರಷ್ಟು ಜನ ಲಸಿಕೆ ಪಡೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಕಾರವಾರ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಜಿಲ್ಲಾ ಘಟಕದಿಂದ ದಿನಾಂಕ 25/1/2021ರಂದು ಕಾರವಾರ ನಗರಸಭೆಯ ಕಾರ್ಯಪಾಲಕ ಅಭಿಯಂತರರ ವಿರುದ್ಧ ಕಾರವಾರ ನಗರ ಘಟಕದ ಅಧ್ಯಕ್ಷರಾದ ಶ್ರೀಯುತ ಆಂಟೋನಿ ಫರ್ನಾಂಡಿಸ್ ಅವರು ಶ್ರೀಯುತ ಆರ್.ಪಿ. ನಾಯ್ಕ್ ವಿರುದ್ಧ ಕೆಲವೊಂದು ವಿಚಾರದಲ್ಲಿ ತನಿಖೆ ಮಾಡುವಂತೆ ಸಲ್ಲಿಸಿದ ಅರ್ಜಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ತನಿಖೆ ಆದೇಶಿಸಿರುವ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನು ನೀಡಲಾಗಿತ್ತು. ತನಿಖಾ ಹಂತದಲ್ಲಿರುವಾಗ ಅಧಿಕಾರಿ ಆರ್.ಪಿ. ನಾಯ್ಕ್ ಅದೇ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ತನಿಖೆಗೆ ತೊಂದರೆಯಾಗಬಹುದು. ಈ ಕೂಡಲೇ ಮಾನ್ಯ ಆರ್.ಪಿ. ನಾಯ್ಕ್ ಅವರನ್ನು ತನಿಖೆ ಮುಗಿಯುವ ತನಕ ಅವರನ್ನು ಆ ಸ್ಥಳದಿಂದ ಬೇರೆ ಜಿಲ್ಲೆಗೆ ವರ್ಗಾಯಿಸುವುದರಿಂದ ಅವರ ವಿರುದ್ಧ ಸಲ್ಲಿಸಿರುವ ತನಿಖೆಗೆ ಸಹಾಯ ಹಾಗೂ ಪಾರದರ್ಶಕವಾಗಿರುತ್ತದೆ. ಎಂಎಸ್ ಪದವಿ ಪಡೆದ ಡಾಕ್ಟರ್ ನೀರಜಾ ಟಿಜಿ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನೀರಜಾ ಟಿಜಿ ಅವರು ಬೆಂಗಳೂರಿನ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಎಂಎಸ್ ಪದವಿ ಪಡೆದುಕೊಂಡಿದ್ದಾರೆ. ನೇತ್ರಶಾಸ್ತ್ರ ವಿಭಾಗದ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಚಿನ್ನದ ಪದಕ ತನ್ನದಾಗಿಸಿಕೊಂಡು ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಸುಧಾಕರ್ ಹಾಗೂ ಕುಲಪತಿ ಸಚಿದಾನಂದ ರಾಯ್ ಅವರು ಇದ್ದರು. ಪ್ರಶಸ್ತಿ ಪಡೆದ ಡಾಕ್ಟರ್ ನೀರಜಾ ಟಿಜಿ ಸದ್ಯ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕ್ರಿಮ್ಸ್ ಮುಖ್ಯಸ್ಥರು ಅಭಿನಂದಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರಿಂದ ಬುಡಕಟ್ಟು ಸಮುದಾಯ ಇರುವ ಗರಡೋಳಿ ಗ್ರಾಮಕ್ಕೆ ಭೇಟಿ. ಹಳಿಯಾಳ ಕೇಂದ್ರ ಚುನಾವಣಾ ಆಯೋಗದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಸಂಜೀವ್ ಕುಮಾರ್ ಬಾಹಾಸೆ ಅವರು ಹಳಿಯಾಳ ತಾಲೂಕು ಸಾಂಬ್ರಾಣಿ ಹೋಬಳಿಯಲ್ಲಿರುವ ಬುಡಕಟ್ಟು ಸಮುದಾಯವಿರುವ ಗ್ರಾಮವಾದ ಗರಡೊಳ್ಳಿಗೆ ದಿನಾಂಕ 9/2/2021ರಂದು ಭೇಟಿಯನ್ನ ನೀಡಿ ಮಾನ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿ ಮೊದಲ ಬಾರಿಗೆ ಖುದ್ದು ಪರಿಶೀಲನೆಯನ್ನು ನಡೆಸಿದರು. ಸದರಿ ಗ್ರಾಮದ ಮತದಾರರ ಜೊತೆಗೆ ಬೆರೆತು ಅವರ ಅಹವಾಲುಗಳನ್ನು ಸ್ವೀಕರಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗಿದೆಯೇ ಇಲ್ಲವೋ ಎಂಬುದರ ಬಗ್ಗೆ ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳು ಪರಿಶೀಲನೆ ನಡೆಸಿದರು. ವಿಶೇಷ ಪರಿಶೀಲನೆಯಲ್ಲಿ ಹೆಸರು ಸೇರ್ಪಡೆ, ಯುವ ಮತದಾರರ ಹೆಸರು ನೋಂದಣಿ, ಪಿಡಬ್ಲ್ಯೂಡಿ ಮತದಾರರ ಸೇರ್ಪಡೆ ಬಗ್ಗೆ ಕೂಲಂಕುಷವಾಗಿ ವೀಕ್ಷಿಸಿದರು. ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಹರೀಶ್ ಕುಮಾರ್ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಹಿತ ಹಾಜರಿದ್ದು ಮಾಹಿತಿಯನ್ನು ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬುಡಕಟ್ಟು ಸಮುದಾಯವಿರುವ ಗರಡೊಳ್ಳಿ ಗ್ರಾಮದ ಸುಮಾರು 80 ಮನೆಗಳನ್ನು ಹೊಂದಿದ್ದು ಸುಮಾರು 150ಕ್ಕೂ ಅಧಿಕ ಮತದಾರರನ್ನು ಹೊಂದಿದ ಗ್ರಾಮವಾಗಿದೆ. ಇಂತಹ ಹಿಂದುಳಿದ ಬುಡಕಟ್ಟು ಗ್ರಾಮಕ್ಕೆ ರಾಜ್ಯದ ಒಬ್ಬ ಮುಖ್ಯ ಚುನಾವಣಾಧಿಕಾರಿಯಾಗಿ ಮೊದಲ ಬಾರಿಗೆ ಭೇಟಿ ನೀಡಿರುವುದು ವಿಶೇಷವಾದ ಸಂಗತಿಯಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.